ನಾನು ಗೌತಮ್ ಶೆಟ್ಟಿ. ಈಗ ಸುದ್ದಿಗಳ ವಿವರ. ಲಾಕ್ಡೌನ್ ಸಡಿಲಿಕೆಯಾಗಿದೆ. ಇದರ ಬಳಿಕ ಈಗ ಇಂದಿನಿಂದ ಧಾರ್ಮಿಕ ಕ್ಷೇತ್ರಗಳಿಗೆ ಭಕ್ತರು ಭೇಟಿ ಕೊಡೋದಕ್ಕೆ ಈಗ ಅವಕಾಶವನ್ನ ಕಲ್ಪಿಸಲಾಗಿದೆ. ಅದೇ ರೀತಿ ನಗರದ ಹಲವು ದೇವಸ್ಥಾನಗಳು ಇದೀಗ ಭಕ್ತರ ಒಂದು ದರ್ಶನಕ್ಕಾಗಿ ಈಗ ಬಾಗಿಲನ್ನು ತೆರೆದುಕೊಂಡಿದೆ. ಇನ್ನು ಮಂಗಳೂರಿನ ಕ್ಷೇತ್ರಗಳನ್ನ ನಾವು ಗಮನಿಸೋದಿದ್ರೆ ಇತಿಹಾಸ ಪ್ರಸಿದ್ಧ ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ಇವತ್ತಿನಿಂದ ದರ್ಶನ ಲಭಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಭೇಟಿ ನೀಡಿ ದರ್ಶನವನ್ನ ಪಡೆದ್ರು. ಮುಜರಾಯಿ ಖಾತೆ ಸಚಿವರು ಕೂಡ ಹೌದು ಕೋಟ ಶ್ರೀನಿವಾಸ ಪೂಜಾರಿ ಅವರು. ಏನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಇವತ್ತು ನಮಗೆ ಬಹಳಷ್ಟು ಸಂತಸದ ದಿನ. ಭಕ್ತರು ದೇವರ ದರ್ಶನವನ್ನ ಮಾಡೋದಿಕ್ಕೆ ಕಳೆದ ಆಲ್ಮೋಸ್ಟ್ 2.5 ತಿಂಗಳಿನಿಂದ ಕಾಯ್ತಾ ಇದ್ರು. ರಾಜ್ಯಾದ್ಯಂತ ಇವತ್ತು ದೇವಸ್ಥಾನಗಳು ತೆರೆದಿದೆ. ಸುರಕ್ಷಿತ ಅಂತರವನ್ನ ಕಾಯ್ದುಕೊಂಡು ದೇವರ ದರ್ಶನವನ್ನ ಮಾಡುವಂತಹ ಕೆಲಸವನ್ನ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ಸಮಾಧಾನ ಏನಂತ ಹೇಳಿದ್ರೆ, ಭಾವುಕ ಭಕ್ತರು ಬಹಳ ದಿನಗಳಿಂದ ನಾವು ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡಬೇಕು, ನಾವು ದೇವರ ಪೂಜೆ ಮಾಡಬೇಕು ಅನ್ನುವಂಥ ಭಾವನೆಗಳು ಹೊಂದಿದ್ರು. ಅನೇಕರಿಗೆ ಆ ತುಡಿತಾ ಇತ್ತು, ನಾವು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು ಮತ್ತು ದೇವರ ದರ್ಶನ ಪಡಿಬೇಕು ಅಂತೇಳಿ. ಈ ಕೊರೋನಾ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ರಾಜ್ಯ ಸರ್ಕಾರದ ಒಟ್ಟು ನಿರ್ದೇಶನದಂತೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನಕ್ಕೆ ಇವತ್ತಿಂದ ಅವಕಾಶ ಮಾಡಿಕೊಡಲಾಗಿದೆ. ನಾನು ಮಂಗಳೂರಿನ ಬಹಳ ಪ್ರಸಿದ್ಧಿ ಪಡೆದಂಥ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇವತ್ತಿದ್ದು ದೇವರ ದರ್ಶನವನ್ನು ಪಡೆದು ಬಂದೆ. ಅನೇಕ ಭಾವುಕ ಭಕ್ತರು ಬಹಳ ಸಂತೃಪ್ತಿಯಿಂದ ಸಮಾಧಾನದಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದೇವರ ದರ್ಶನ ನೋಡುವಂಥ ಒಂದು ಅವಕಾಶಗಳು ನನಗೂ ಕೂಡ ಲಭ್ಯ ಆಯಿತು. ರಾಜ್ಯದ ಎಲ್ಲ ದೇವಾಲಯಗಳು ಕೂಡ ಇವತ್ತು ಮುಕ್ತವಾಗಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲ್ಪಟ್ಟಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಶುಚಿತ್ವ ಕಡೆ ಗಮನ ಕೊಟ್ಟು ದರ್ಶನ ಮಾಡಲಿಕ್ಕೆ ಬೇಕಾದಂಥ ಅವಕಾಶವನ್ನು ರಾಜ್ಯ ಸರ್ಕಾರ ಕಲ್ಪಿಸಿದೆ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಇದೆ ಅನ್ನೋದೇ ನಮ್ಮ ಇಲಾಖೆಗೆ ಒಂದು ಕುದ್ರೋಳಿ. ಇನ್ನು ಕದ್ರಿಯ ವಿಚಾರ ಇದಾದ್ರೆ, ಇನ್ನು ಕುದ್ರೋಳಿ ದೇವಸ್ಥಾನದಲ್ಲಿ ಧನ್ವಂತರಿ ಹೋಮ ನಡೆಯಿತು. ವಿಶ್ವವೇ ಕೊರೋನಾದಿಂದ ತತ್ತರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಹಾಮಾರಿ ಕೊರೋನಾದಿಂದ ಈ ವಿಶ್ವ ಆದಷ್ಟು ಶೀಘ್ರ ಮುಕ್ತಿಯನ್ನ ಹೊಂದಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ಕ್ಷೇತ್ರದಲ್ಲಿ ಧನ್ವಂತರಿ ಹೋಮವನ್ನ ನಡೆಸಲಾಯಿತು. ಧನ್ವಂತರಿ ಹೋಮದ ಮೂಲಕ ಭಕ್ತರ ದರ್ಶನಕ್ಕೆ ಕ್ಷೇತ್ರದಲ್ಲಿ ಚಾಲನೆಯನ್ನ ಕೊಡಲಾಯಿತು. ಇದೇ ವೇಳೆ ಲೋಕ ಕಲ್ಯಾಣಕ್ಕಾಗಿ ದೇವರಿಗೆ ಸಹಸ್ರ ಸಿಯಾಳ ಅಭಿಷೇಕ ಕೂಡ ನೆರವೇರಿಸಲಾಯಿತು. ಬೆಳಗ್ಗಿನಿಂದಲೇ ದೇವಳಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನವನ್ನ ಪಡೆದ್ರು. ಭಕ್ತರಿಗೆ ಮಂಗಳಾರತಿ ಮತ್ತು ಗಂಧ ಪ್ರಸಾದವನ್ನ ನೀಡಲಾಯಿತು. ನಾವು ಗಮನಿಸಿದ ಹಾಗೆ ತೀರ್ಥ ಪ್ರಸಾದ ವಿತರಣೆಗೆ ಸದ್ಯಕ್ಕೆ ಅವಕಾಶಗಳನ್ನ ಕೊಡಲಾಗಿಲ್ಲ. ಅಂದ್ರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಅದರ ಪ್ರಕಾರ ಕೆಲವೊಂದು ಕ್ಷೇತ್ರಗಳಲ್ಲಿ ತೀರ್ಥ ಪ್ರಸಾದ ವಿತರಣೆ ಇರಬಹುದು, ಜೊತೆಗೆ ಅನ್ನ ಸಂತರ್ಪಣೆ ಇರಬಹುದು. ಇದಕ್ಕೆ ಅವಕಾಶಗಳು ಸಿಗಲಿಲ್ಲ ಇತ್ಯಾದಿ ವಿಚಾರವನ್ನು ನಾವು ಗಮನಿಸಬಹುದು. ಹೀಗಾಗಿ ಗಂಧ ಪ್ರಸಾದವನ್ನ ಮತ್ತೆ ಮಂಗಳಾರತಿಯನ್ನ ಕೊಟ್ಟು ಭಕ್ತರಿಗೆ ಒಂದು ಆಶೀರ್ವಾದ ಮಾಡುವಂತಹ ಕೆಲಸಗಳು ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಇನ್ನು ಮಂಗಳೂರಿನ ಶರವು ಶ್ರೀ ಗಣಪತಿ ದೇವಸ್ಥಾನದಲ್ಲೂ ಕೂಡ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕೊಡಲಾಯಿತು. ಅದೇ ರೀತಿ ಮಂಗಳದೇವಿ ಕ್ಷೇತ್ರದಲ್ಲೂ ಕೂಡ ಭಕ್ತರಿಗೆ ಅವಕಾಶಗಳು ಈಗ ಸಿಗ್ತಾ ಇದೆ. ಬೆಳಗ್ಗೆ 6 ಗಂಟೆಗಿಂದಲೇ ದೇವಸ್ಥಾನಗಳಲ್ಲಿ ದೇವರ ದರ್ಶನವನ್ನ ಪಡೆಯುವುದಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಂತಹ ವಿಚಾರಗಳು ಕೂಡ ಈಗ ಕಂಡು ಬರ್ತಾ ಇದೆ.
ಸುಮಾರು 3 ತಿಂಗಳಿನಿಂದ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಇದ್ದಂತಹ ದೇವಸ್ಥಾನಗಳು ಇದೀಗ ಹಂತ ಹಂತವಾಗಿ ಭಕ್ತರಿಗೆ ಅವಕಾಶವನ್ನು ಕೊಡ್ತಾ ಇದೆ. ಆದರೆ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಎಲ್ಲೂರು ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ವಿರಳಗೊಂಡಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಿದಂತಹ ದೇವಳದ ಭಕ್ತ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರು ಮುಜರಾಯಿ ಇಲಾಖೆಗೆ ವ್ಯಾಪ್ತಿಯ ಒಳಗೆ ಬರ್ತಾ ಇರುವಂತಹ ದೇವಸ್ಥಾನಗಳು ಭಕ್ತರ ಪ್ರವೇಶಕ್ಕೆ ತೆಗೆದುಕೊಂಡಿರುವಂತದ್ದು ಸಂತಸದಾಯಕ ವಿಚಾರ. ಆದರೆ ಭಕ್ತರ ಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಈ ಮಹಾಮಾರಿ ಕೊರೋನಾ ವಕ್ಕರಿಸಿ ಬಹಳ ಸಮಯ ಸಂದರೂ ಕೂಡ ಔಷಧಿಯನ್ನ ಕಂಡುಕೊಳ್ಳುವುದಕ್ಕೆ ಪ್ರಪಂಚವೇ ವಿಫಲವಾಗಿದೆ. ಇದೀಗ ದೇವಸ್ಥಾನಗಳು ತೆರೆದುಕೊಂಡಿರೋದ್ರಿಂದ ಈ ಮಹಾಮಾರಿಯಿಂದ ಮುಕ್ತಿ ನೀಡೋದಿಕ್ಕೆ ದೇವರ ಮೊರೆ ಹೋಗುವುದು ಒಂದೇ ಭಕ್ತರಿಗೆ ಉಳಿದಿರುವಂತಹ ದಾರಿ ಎನ್ನುವಂತಹ ಒಂದು ಮಾತುಗಳನ್ನ ಹೇಳಿದ್ರು. ರಾಜ್ಯದ ಎಲ್ಲ ಮುಜರಾಯಿ ಇಲಾಖೆಯ ದೇವಾಲಯಗಳು ಭಕ್ತರ ದರ್ಶನಕ್ಕೆ ತೆರೆದಿರುವುದು ನಮಗೆಲ್ಲ ಬಹಳ ಭಕ್ತರಿಗೆ ಸಂತಸ ಆಗಿದೆ. ಅದರಲ್ಲೂ ನಾವು ಪುರಾತನ ಇತಿಹಾಸ ಪ್ರಸಿದ್ಧವಾದಂಥ ಎಲ್ಲೂರು ಈಶ್ವರ ದೇವಸ್ಥಾನ ಈ ದಿನ ನಮಗೆ ಭಕ್ತರಿಗೆ ದೇವರ ದರ್ಶನ ಮಾಡುವಂಥ ಅವಕಾಶ ಲಭಿಸಿದೆ. ಆದರೆ ಭಕ್ತರ ಸಂಖ್ಯೆ ಭಾಳಷ್ಟು ವಿರಳ ಇದೆ. ಆದರೂ ಕೂಡ ಎಲ್ಲರೂ ಮುಂಜಾಗೃತಾ ಕ್ರಮ ಕೈಗೊಂಡು ಭಕ್ತಾದಿಗಳು ಹೆಚ್ಚು ಜನ ದೇವರ ದರ್ಶನವನ್ನು ಮಾಡಿ ನಮಗೆ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕಾಗಿರುವಂಥದ್ದು ಇನ್ನು ದೇವಳದ ಪ್ರವೇಶ ದ್ವಾರದಲ್ಲಿ ಸ್ಯಾನಿಟೈಸರ್ಗಳನ್ನ ಇಡಲಾಗಿದೆ. ಇನ್ನು ದೇಹದ ಉಷ್ಣಾಂಶ ಪರೀಕ್ಷೆಯನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವುದಕ್ಕೆ ಕೂಡ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ದೇವಳದಲ್ಲಿ ಯಾವುದೇ ಸೇವೆ ಸಹಿತ ತೀರ್ಥ ಗಂಧ ಪ್ರಸಾದ ಇತ್ಯಾದಿ ಲಭ್ಯ ಇಲ್ಲ ಎನ್ನುವಂತಹ ಮಾಹಿತಿಯನ್ನ ಕ್ಷೇತ್ರದ ಪ್ರಮುಖರು ಕೊಟ್ಟಿದ್ದಾರೆ. ಚೆಕ್ ಮಾಡ್ಬೋದು. ಇನ್ನು ಇತಿಹಾಸ ಪ್ರಸಿದ್ಧ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲೂ ಕೂಡ ಭಕ್ತರ ದರ್ಶನಕ್ಕೆ ಅವಕಾಶಗಳು ಲಭಿಸ್ತಾ ಇದೆ. ಸರತಿ ಸಾಲಿನಲ್ಲಿ ಬಂದು ಭಕ್ತರು ದರ್ಶನವನ್ನ ಪಡಿತಾ ಇದ್ದಾರೆ. ಬರೋಬ್ಬರಿ 77 ದಿನಗಳ ಬಳಿಕ ಭಕ್ತರಿಗೋಸ್ಕರ ದೇವಾಲಯ ತೆರೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದೇವಳವನ್ನ ಹೂಗಳಿಂದ ಅಲಂಕಾರ ಮಾಡುವಂತಹ ಕಾರ್ಯವನ್ನ ಕ್ಷೇತ್ರದ ಸಿಬ್ಬಂದಿಗಳು ಮಾಡಿದ್ದಾರೆ. ದೇಗುಲದ ದ್ವಾರ ಇರಬಹುದು, ದೇಗುಲದ ಪ್ರಾಂಗಣ ಇರಬಹುದು, ಇತ್ಯಾದಿ ಕಡೆಗಳಲ್ಲಿ ಹೂವಿನ ಅಲಂಕಾರವನ್ನ ಮಾಡಿ ದೇವಳವನ್ನ ಒಂದು ಸಿಂಗರಿಸುವಂತಹ ಕೆಲಸಗಳು ಇವತ್ತು ಕ್ಷೇತ್ರದ ಸಿಬ್ಬಂದಿಗಳಿಂದ ಆಗಿದೆ. ಅದರ ಜೊತೆಗೆ ಇರುವಂತಹ ಮಾರ್ಗಸೂಚಿಗಳನ್ನು ಕೂಡ ಸಮರ್ಪಕವಾಗಿ ಪಾಲನೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರವೇಶ ದ್ವಾರದಲ್ಲಿ ಸ್ಯಾನಿಟೈಸರ್ಗಳ ಬಳಕೆ ಇರಬಹುದು, ಥರ್ಮಲ್ ಚೆಕಪ್ ಇರಬಹುದು, ಇತ್ಯಾದಿ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರದ್ದು. ಇವತ್ತು ಮುಂಜಾನೆ ವೇಳೆ ಕಂಡು ಬಂದಂತಹ ದೃಶ್ಯ ಇದು. ಏನು ಬೆಳಗ್ಗೆ 6 ಗಂಟೆ ಸುಮಾರಿಗೆ ದೇವಳ ಓಪನ್ ಆಗುತ್ತೆ. ಆ ಸಂದರ್ಭದಲ್ಲೇ ತಾಯಿಯ ದರ್ಶನವನ್ನ ಪಡಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಎಲ್ಲರೂ ಕೂಡ ಇರುವಂತಹ ಮಾರ್ಗಸೂಚಿಗಳನ್ನ ಅನುಸರಣೆ ಮಾಡಿಕೊಂಡು ದೇವರ ದರ್ಶನವನ್ನ ಪಡೆದಿದ್ದಾರೆ ಎನ್ನುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಇನ್ನು ಭಕ್ತರಿಗೆ ಕೇವಲ ಧ್ವಜಸ್ತಂಭದವರೆಗೆ ಹೋಗೋದಿಕ್ಕೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಮೂಕಾಂಬಿಕೆಯ ಗರ್ಭಗುಡಿ ಸಮೀಪ ಹೋಗೋ ಹಾಗಿಲ್ಲ, ದೂರದಿಂದಲೇ ದೇವಿಯ ದರ್ಶನವನ್ನ ಪಡಿಬೇಕು. ಇನ್ನು ಕ್ಷೇತ್ರಕ್ಕೆ ಅಥವಾ ಕ್ಷೇತ್ರದ ಒಳಾಂಗಣಕ್ಕೆ ಪ್ರವೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ ಭಕ್ತರು
ಸಾಮಾನ್ಯವಾಗಿ ಶರ್ಟ್ ಮತ್ತು ಬನಿಯನ್ಗಳನ್ನು ಕಳಚಬೇಕಿತ್ತು. ಪುರುಷರು ಅವುಗಳನ್ನು ಕಳಚಿ ಒಳಗೆ ಪ್ರವೇಶವನ್ನು ಮಾಡುವಂತಹ ಸಂಪ್ರದಾಯ ಕ್ಷೇತ್ರದಲ್ಲಿ ಇತ್ತು. ಆದರೆ ಇದೀಗ ಅದರ ಅವಶ್ಯಕತೆ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ಕೂಡ ದೇವಳದ ಆಡಳಿತ ಸಮಿತಿ ಕೊಟ್ಟಿದೆ. ಹೀಗಾಗಿ ಭಕ್ತರು ಎಲ್ಲರೂ ಕೂಡ ಇರುವಂತಹ ನಿಯಮಗಳ ಪ್ರಕಾರ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಆದರೆ ಕೇವಲ ಧ್ವಜಸ್ತಂಭದವರೆಗೆ ಮಾತ್ರ ಸಾಗಿ ದೂರದಿಂದಲೇ ದೇವಿಯ ದರ್ಶನವನ್ನು ಪಡೆಯುವಂತಹ ಅವಕಾಶವನ್ನ ಕೊಡಲಾಗಿದೆ. ದೂರದಿಂದಲೇ ದೇವಿಗೆ ನಮಸ್ಕರಿಸಿ ಭಕ್ತರು ತಾಯಿಯ ಅನುಗ್ರಹವನ್ನ ಪಡಿತಾ ಇದ್ದಾರೆ. ಇನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡಾದ ನೂತನ ಅಧ್ಯಕ್ಷರಾಗಿ ರವಿಶಂಕರ ಮಿಜಾರ್ ಅವರು ಇವತ್ತು ಅಧಿಕಾರ ಸ್ವೀಕಾರವನ್ನ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಸೇರಿದಂತೆ ಬಿಜೆಪಿ ಪ್ರಮುಖರು ಹೂಗುಚ್ಛವನ್ನ ನೀಡಿ ಅಭಿನಂದನೆ ಸಲ್ಲಿಸಿದ್ರು. ಇದೇ ವೇಳೆ ಅವರಿಗೆ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗಳು ಕೂಡ ನೆರವೇರಿದವು. ಈಶ್ವರ್ ತಿರ್ಗ್ಲಿ ಇನ್ನು ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ರವಿಶಂಕರ ಮಿಜಾರು ಅವರು, ಮೂಡಾದ ಅಧ್ಯಕ್ಷನಾಗಿ ಇವತ್ತು ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದೇನೆ. 32 ವರ್ಷ ಇತಿಹಾಸ ಇರುವಂತಹ ಮೂಡಾದಲ್ಲಿ ಈ ಹಿಂದೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅವರ ಕೆಲಸ ಕಾರ್ಯವನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಮುಂದಕ್ಕೆ ಕೊಂಡು ಹೋಗುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಎನ್ನುವಂತಹ ಮಾತುಗಳನ್ನು ಹೇಳಿದರು. ಮಧ್ಯಮ ವರ್ಗದವರು ಹಾಗೆ ವ್ಯಾಪಾರಿ ವರ್ಗದವರು ಎಲ್ಲ ಜನರಿಗೆ ಕಡೆ ಪಕ್ಷ ಜೀವನದಲ್ಲಿ ಒಂದು ಬಾರಿಯಾದರೂ ಮೂಡಕ್ಕೆ ಬರುವಂತಹ ಅವಕಾಶ ಸಿಗ್ತದೆ. ಇಂಥ ಅವಕಾಶಗಳು ಬಂದಾಗ ಅವರಿಗೆ ಯಾವ ರೀತಿಯ ಒಂದು ತೊಂದರೆ ಆಗದ ರೀತಿಯಲ್ಲಿ ಮೂಡ ತನ್ನ ಕರ್ತವ್ಯವನ್ನು ಮಾಡಬೇಕು. ಕ್ಲಪ್ತ ಸಮಯದಲ್ಲಿ ಅವರಿಗೆ ಅವರೇನು ರಿಕ್ವೈರ್ಮೆಂಟ್ಸ್ ಇದೆ, ಅದು ಸಿಂಗಲ್ ಸೈಟ್ ಇರ್ಬೋದು, ಮಲ್ಟಿ ಸೈಟ್ ಇರ್ಬೋದು, ಝೋನಲ್ ಚೇಂಜಸ್ ಇರ್ಬೋದು, ಇಂಥ ಎಲ್ಲ ವಿಷಯಗಳಲ್ಲಿ ಸಾರ್ವಜನಿಕರಿಗೆ ಸಂಪೂರ್ಣ ಸಹಕಾರದೊಂದಿಗೆ ಮೂಡದ ಎಲ್ಲ ಅಧಿಕಾರಿಗಳು, ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕಚೇರಿಯ ಸಿಬ್ಬಂದಿಗಳು ಸಂಪೂರ್ಣ ಸಹಕಾರವನ್ನು ಕೊಡುವ ಮುಖಾಂತರ ಸಾರ್ವಜನಿಕರಿಗೆ ಯಾವುದೇ ಒಂದು ಕಿರುಕುಳ ಕೊಡದೆ ಅವರ ಕೆಲಸವನ್ನು ಆದಷ್ಟು ಬೇಗ ಮಾಡುವಂತಹ ಒಂದು ಕಾರ್ಯಕ್ಕೆ ನಾವು ಮುಂದೆ ಹೋಗಬೇಕಂತ ಇವತ್ತು ಮೂಡ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಟಿದೆ. ಬೆಳೆಯುವಂತಹ ಮಂಗಳೂರು ನಗರಕ್ಕೆ ಮೂಡ ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿದೆ. ಈಗ ಮಹಾಯೋಜನೆಯಲ್ಲಿ 2ನೇ ಅವಧಿಯನ್ನು ನಾವೀಗ ಮುಕ್ತಾಯ ಮಾಡ್ತಾ ಇದ್ದೇವೆ. 2021 ನಂತರ ಮಹಾಯೋಜನೆ 3ನೇ ಅವಧಿಗೆ ಹೋಗ್ತಾ ಇರುವ ಕಾಲದಲ್ಲಿ ಇನ್ನೊಂದು 30 ವರ್ಷಗಳ ಕಾಲದಲ್ಲಿ ಮಂಗಳೂರಿನ ಇನ್ನು ಕೊರೋನಾ ಲಾಕ್ಡೌನ್ ಬಳಿಕ ಮಂಗಳೂರಿನ ಕೇಂದ್ರ ಮಾರುಕಟ್ಟೆಯನ್ನು ಬೈಕಂಪಾಡಿಯ ಎಪಿಎಂಸಿ ಯಾರ್ಡ್ಗೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಿದ್ರು. ಇದೀಗ ಲಾಕ್ಡೌನ್ ಮುಗಿದಿದ್ದು ನಾಳೆಯಿಂದಲೇ ಮಂಗಳೂರಿನ ಕೇಂದ್ರ ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನ ನಡೆಸಲು ನಾವು ತೀರ್ಮಾನವನ್ನ ಮಾಡಿದ್ದೇವೆ ಅಂತ ಕೇಂದ್ರ ಮಾರುಕಟ್ಟೆಯ ಅಧ್ಯಕ್ಷರಾದ ಮುಸ್ತಫಾ ಅವರು ಹೇಳಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು. ಕೊರೋನಾ ಲಾಕ್ಡೌನ್ ಅನ್ನೇ ನೆಪವನ್ನಾಗಿ ಇಟ್ಟುಕೊಂಡು ಕೆಲವು ವ್ಯಾಪಾರಿಗಳಿಗೆ ಸುರಕ್ಷಿತ ಅಂತರವನ್ನ ಕಾಯ್ದುಕೊಳ್ಳುವಂತಹ ನೆಪವನ್ನ ಒಡ್ಡಿ ತಾತ್ಕಾಲಿಕವಾಗಿ ಬೈಕಂಪಾಡಿ ಯಾರ್ಡ್ಗೆ ಸ್ಥಳಾಂತರಿಸಲು ಕೋರಲಾಗಿತ್ತು. ಅದರಂತೆ ಜಿಲ್ಲಾಡಳಿತದ ನಿರ್ಣಯವನ್ನ ಗೌರವಿಸಿ ಕೆಲವು ವ್ಯಾಪಾರಿಗಳು ವ್ಯವಹಾರವನ್ನ ತಾತ್ಕಾಲಿಕವಾಗಿ ಸ್ಥಳಾಂತರಿಸಿದ್ದಾರೆ. ಇದೀಗ ಲಾಕ್ಡೌನ್ ಅವಧಿ ಮುಗಿದಿದೆ. ಜೂನ್ 9ರ ನಂತರ ಕೇಂದ್ರ ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ಕೇಂದ್ರ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರ ಇಲ್ಲಂತ ಹೇಳಿ ತಾರೀಕು 2/4/2020ರಿಂದ 14/4/2020ರವರೆಗೆ ನಮ್ಮ ವ್ಯಾಪಾರವನ್ನು ಎಪಿಎಂಸಿ ಯಾರ್ಡ್ಗೆ
ವ್ಯಾಪಾರ ಮಾಡಬೇಕಂತ ಹೇಳಿ ನಮಗೆ ಆದೇಶವನ್ನು ಕೊಟ್ಟಿರುತ್ತಾರೆ. ಕೋವಿಡ್ ಇದಕ್ಕೆ ತಾತ್ಕಾಲಿಕವಾಗಿ ನೀವು ನಿಮ್ಮ ವ್ಯಾಪಾರವನ್ನು APMC ಯಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅದರ ನಂತರ ಈ ಲಾಕ್ಡೌನ್ ಮುಂದುವರಿತಾ ಹೋಯಿತು. ಸುಮಾರು 2 ತಿಂಗಳಿಂದ ಲಾಕ್ಡೌನ್ ಇರುವ ತನಕ ನಾವು ನಮ್ಮ ವ್ಯಾಪಾರವನ್ನು ಲಾಕ್ಡೌನ್ ಇದಕ್ಕೆ ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಈಗ 8/6/2020 ಲಾಕ್ಡೌನ್ ಎಲ್ಲ ಮುಗಿದಿರುತ್ತದೆ. ಎಲ್ಲ ಕಡೆ ವ್ಯಾಪಾರ ಎಲ್ಲ ಹೊರಗೆ ಹೋದ ವ್ಯಾಪಾರಗಳೆಲ್ಲ ಅವರವರ ಮಾರ್ಕೆಟಿಗೆ ಈಗ ಎಲ್ಲ ಸ್ಥಳಾಂತರಿಸಲಾಗಿದೆ. ಬೆಂಗಳೂರಲ್ಲಿ, ಮೈಸೂರಲ್ಲಿ, ಎಲ್ಲಿ ಎಲ್ಲ ಆಲ್ ಓವರ್ ಕರ್ನಾಟಕ ಆಗ್ಬೋದು, ಹೊರಗಿದ್ದವರಾಗ್ಬೋದು, ಎಲ್ಲ ವ್ಯಾಪಾರ ಅವರವರ ಮಾರ್ಕೆಟ್ಗೆ ಬಂದಿರ್ತದೆ. ಮತ್ತು ಬಸ್ಸು, ಮಾಲು, ರಿಕ್ಷಾ ಎಲ್ಲ ಈಗೆಲ್ಲ ಓಪನ್ ಆಗಿರ್ತದೆ. ಆದ್ದರಿಂದ ನಾವು ನಾಳೆಯಿಂದ ನಮ್ಮ ವ್ಯಾಪಾರವನ್ನು ಕೇಂದ್ರ ಮಾರುಕಟ್ಟೆಯಲ್ಲಿಯೇ ಪ್ರಾರಂಭಿಸುತ್ತೇವೆ ಅಂತ ಹೇಳಿ ನಾವೊಂದು ತೀರ್ಮಾನವನ್ನು ತೆಗೆದಿದ್ದೇವೆ. ಇನ್ನು ಬಳಿಕ ಮಾತನಾಡಿದ ಕಾನೂನು ಸಲಹೆಗಾರ ಮನಮೋಹನ್ ಜಾಯ್ಸ್ ಅವರು, ಕಳೆದ ಹಲವಾರು ವರ್ಷಗಳಿಂದ ಬೈಕಂಪಾಡಿ APMC ಯಾರ್ಡ್ ಏನಿದೆ ಅಲ್ಲಿ ಯಾರು ಕೂಡ ವ್ಯಾಪಾರಿಗಳು ವ್ಯಾಪಾರ ಮಾಡೋದಕ್ಕೆ ಹೋಗಿಲ್ಲ. COVID-19 ಕಾರಣವನ್ನ ಇಟ್ಟುಕೊಂಡು ಮಾರುಕಟ್ಟೆ ಸ್ಥಳಾಂತರಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ರು. ವ್ಯಾಪಾರಸ್ಥರು ತೋಡಿಕೊಂಡ ಅಹವಾಲುಗಳನ್ನು ಮನ್ನಿಸಿದಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಂಗಳೂರು ಮಹಾನಗರ ಪಾಲಿಕೆಗೆ ಒಳಪಡಿಸಿದ ಪತ್ರಿಕಾ ಸುತ್ತೋಲೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದು, ಕೇಂದ್ರ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಯಾವುದೇ ತೊಂದರೆ ಇರೋದಿಲ್ಲ ಎನ್ನುವಂತಹ ವಿಚಾರವನ್ನ ಹೇಳಿದ್ರು. ಅವರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, APMC ಯಾರ್ಡ್ ಕಳೆದ 20 ವರ್ಷಗಳಿಂದ ಇದ್ರು, ಅಲ್ಲಿ ಯಾರು ಕೆಲಸ ಮಾಡ್ತಿರ್ಲಿಲ್ಲ, ಯಾವುದೇ ವ್ಯಾಪಾರಗಳು ನಡೀತಿರ್ಲಿಲ್ಲ. COVID-19 ಅನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅವರು ಶಿಫ್ಟ್ ಮಾಡಲಿಕ್ಕೆ ಮಾಡಿದಂತ ಒಂದು ಕೆಲಸ ಆಗಿತ್ತು. 7/4/2020 ಆರ್ಡರ್ ನಾವು ಚಾಲೆಂಜ್ ಮಾಡಿದ್ದೇವೆ. ಮಾನ್ಯ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಅದರ ಮೇಲೆ ಸ್ಟೇ ಆರ್ಡರ್ ಕೊಟ್ಟಿದೆ. ಆದ್ದರಿಂದ ಈಗ ಸದ್ಯದ ಮಟ್ಟಿಗೆ 7 ಏಪ್ರಿಲ್ 7ನೇ ತಾರೀಕು ಮಾಡಿದಂತ ಆದೇಶ ಸ್ಟೇ ಆಗಿರೋದ್ರಿಂದ ನಮಗೆ ಸೆಂಟ್ರಲ್ ಮಾರುಕಟ್ಟೆ ಯಾರ್ಡ್ನಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯಾವುದೇ ತೊಂದರೆಗಳಿಲ್ಲ. ನ್ಯಾಯ ನಿಂದನೆ ಆಗ್ತಿದೆ ಅಂತ ಸುಮ್ಮನೆ ಮಹಾನಗರ ಪಾಲಿಕೆ ಆಯುಕ್ತರ ಯಾರು ಅವರು ಕನ್ಸರ್ನ್ ಹೇಳ್ತಾ ಇದ್ದಾರೋ ಅದು ಖಂಡಿತ ಸುಳ್ಳು. ಯಾಕಂದ್ರೆ ಸ್ಟೇ ಆರ್ಡರ್ ಪಡೆದಿರುವಂತವ್ರು ನಾವು, ಮಹಾನಗರ ಪಾಲಿಕೆ ಆರ್ಡರ್ನ ಸ್ಟೇ ಪಡೆದಂತವ್ರು ನಾವು ಆಗಿರೋದ್ರಿಂದ ನಾವು ಯಾವುದೇ ಉಲ್ಲಂಘನೆಯನ್ನ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ನಾವು ಅವರ ಮಾನ್ಯ ನ್ಯಾಯಾಲಯ ನಮಗೆ ಕೊಟ್ಟಂತ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ತಾ ಇದ್ದೇವೆ ಅಷ್ಟೇ. ಸರ್, ಈಗ ಶಿಫ್ಟ್ ಮಾಡುವುದರ ವಿರುದ್ಧ ಸ್ಟೇ ಕೊಟ್ಟಿದ್ದು ಮಾತ್ರವಾ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಡೆಮಾಲಿಷ್ ಅದಕ್ಕೆ ಸಂಬಂಧಿಸಿದ 7/4/2020 ಆರ್ಡರ್ನ ಸ್ಟೇ ಮಾಡಿ ಅದರಲ್ಲಿ ಬಿಲ್ಡಿಂಗ್ ಡೆಮಾಲಿಷನ್. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ ಸಾಲಿಯನ್, HA ಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಕೊರೋನಾ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಮೃತ್ ಶೆಣೈ ಆರೋಪವನ್ನ ಮಾಡಿದ್ದಾರೆ. ಮಾತ್ರ ಅಲ್ಲ, ಇದರ ಬಗ್ಗೆ ತನಿಖೆ ಆಗಬೇಕು ಎನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಬ್ಲ್ಯಾಕ್ ಲಿಸ್ಟ್ ನಲ್ಲಿದ್ದಂತಹ ಕಂಪನಿಗಳಿಂದ ಕಳಪೆ ಗುಣಮಟ್ಟದ ಸ್ಯಾನಿಟೈಸರ್ ಮತ್ತು ವೆಂಟಿಲೇಟರ್ಗಳನ್ನ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ ಎಂದು ಅಮೃತ್ ಶೆಣೈ ಅವರು ಆರೋಪವನ್ನ ಮಾಡಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ದಾರೆ. ಸಮಿತಿಗಳು ಸಭೆ ಸೇರಬಾರದು. ಯಾವುದೇ ಇಂತಹ ಸಮಿತಿಗಳು ಊರಿನಲ್ಲೆಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡೋದಾಗ್ಲಿ ಬೇರೆ ಕಡೆ ಹೋಗಬಾರ್ದು. ಲಾಕ್ಡೌನ್ ಇದೆ ಅಂತ ಹೇಳಿದ್ರು. ಇದು ಹಾಸ್ಯಾಸ್ಪದ. ಅವರ ಈ ಆದೇಶವನ್ನು ಕೊಡುವಾಗ ಅಥವಾ ಈ ದೂರು ದಾಖಲಾಗಿ ಈ ಪ್ರಕ್ರಿಯೆ ಪ್ರಾರಂಭ ಆಗುವಾಗ 90% ಲಾಕ್ಡೌನ್ ಓಪನ್ ಆಗಿದೆ. ಶಾಲಾ, ಕಾಲೇಜು ಮತ್ತೆ ಶಾಪಿಂಗ್ ಮಾಲ್ ಮತ್ತೆ ಟೆಂಪಲ್ಸ್, ಮಾಸ್ಕ್ ಬಿಟ್ರೆ ಬೇರೆ ಎಲ್ಲವೂ ಓಪನ್ ಆಗಿದೆ. ಕೋಟ್ಯಾಂತರ 106 ಕೋಟಿ ರೂಪಾಯಿ ಹಗರಣ ನಡೆದಾಗ ಲಾಕ್ಡೌನ್ ಇದ್ದಾಗಲೂ ಪರ್ಮಿಷನ್ ಕೊಡಬೇಕು. ಯಾಕಂದ್ರೆ ಇದರಲ್ಲಿ ಸಾರ್ವಜನಿಕರ ಆರೋಗ್ಯ ಇದೆ. ಅವ್ರು ಯಾವ ಸ್ಯಾನಿಟೈಸರ್ ಅನ್ನು ಖರೀದಿ ಮಾಡಿದ್ದಾರೆ, ಕಳಪೆ ಗುಣಮಟ್ಟದ ವೆಂಟಿಲೇಟರ್ಸ್ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ವೆಂಟಿಲೇಟರ್ಸ್ ಬ್ಲ್ಯಾಕ್ ಲಿಸ್ಟ್ ಅಲ್ಲಿದ್ದ ಕಂಪನಿಗಳಿಂದ ಖರೀದಿ ಮಾಡಿದ್ದಾರೆ. ಸರ್ಕಾರದ ಖಜಾನೆಯಲ್ಲಿ ಲಕ್ಷ ಕೋಟಿ ಬಂದು ಕೂತ್ಕೊಳ್ಳುದು. ಆದ್ರೆ ಅದನ್ನು ಖರ್ಚು ಮಾಡುವಾಗ ಅದು ಭ್ರಷ್ಟರ ಕಿಸೆಗೆ ಸೇರ್ತಾ ಇದೆ.
ಪಕ್ಷದ ವತಿಯಿಂದ ನಾನು ರಾಜ್ಯ ಉಪಾಧ್ಯಕ್ಷ ಸಿದ್ದಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನಲ್ಲಿ ಭಾರೀ ಗೋಲ್ಮಾಲ್ ಆಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಕೂಡ ನಡೆದಿದೆ. ಸಿದ್ದಾಪುರ ಪಂಚಾಯತ್ ಬೇಜವಾಬ್ದಾರಿಗೆ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶುದ್ಧೀಕರಿಸದ ನೀರನ್ನ ಜನತೆಗೆ ಕುಡಿಸಿದ್ದಾರೆ ಬಿಜೆಪಿ ಸದಸ್ಯ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಸಿದ್ದಾಪುರ ಪಂಚಾಯತ್ನ ಬೇಜವಾಬ್ದಾರಿಗೆ ವ್ಯಾಪಕ ಆಕ್ರೋಶಗಳು ಇದೀಗ ವ್ಯಕ್ತವಾಗ್ತಾ ಇದೆ. ಅಂದ್ರೆ ವಾರಾಹಿ ಕಾಲುವೆಯಿಂದ ಲಿಫ್ಟ್ ಆದಂತಹ ನೀರನ್ನ ನೇರವಾಗಿ ಯಾವುದೇ ರೀತಿಯಲ್ಲಿ ಶುದ್ಧೀಕರಣ ಮಾಡದೆ ಅಲ್ಲಿ ಜನರಿಗೆ ಪೂರೈಕೆ ಮಾಡಲಾಗ್ತಾ ಇತ್ತು ಎನ್ನುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಕಲುಷಿತ ನೀರಿನಿಂದಾಗಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಿದೆ ಎನ್ನುವಂತಹ ಆರೋಪಗಳನ್ನ ಈಗ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಪಂಚಾಯತ್ ಸದಸ್ಯ ಶೇಖರ್ ಕುಲಾಲ್ ಎನ್ನುವವರು ಸಬ್ ಕಾಂಟ್ರಾಕ್ಟರ್ ಆಗಿದ್ದು ಮೇ 3ರಿಂದ ಜೂನ್ 1ರ ತನಕ ನೀರು ಪೂರೈಕೆಯಾಗಿತ್ತು. ಈ ಒಂದು ಸಮಯದಲ್ಲಿ ಯಾವುದೇ ರೀತಿ ನೀರನ್ನ ಶುದ್ಧೀಕರಣ ಮಾಡದೆ ನೇರವಾಗಿ ಪೂರೈಕೆ ಮಾಡಲಾಗಿದೆ ಎನ್ನುವಂತಹ ಒಂದು ವಿಚಾರವನ್ನ ಸ್ಥಳೀಯ ಟೆಂಪೋ ಚಾಲಕ ಮತ್ತು ಸ್ಥಳೀಯ ನಿವಾಸಿಯಾಗಿರುವಂತಹ ಪುಂಡಲೀಕ ಅವರು ಅದನ್ನ ಒಂದು ಬಯಲಿಗೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕಾಗಿ ಬಿಜೆಪಿ ಪಂಚಾಯತ್ ಸದಸ್ಯರು ಯಾರಿದ್ದಾರೆ ಅವರು ಟೆಂಪೋ ಚಾಲಕರಿಗೆ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ ಎನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒನ್ಸೆ ಬ್ಲಾಕ್ ಯೂತ್ ಕಾಂಗ್ರೆಸ್ನಿಂದ ಪಂಚಾಯತ್ಗೆ ಮುತ್ತಿಗೆಯನ್ನ ಹಾಕಿ ಪಿಡಿಒ ಅವರನ್ನ ತರಾಟೆಗೆ ಎತ್ತಿಕೊಳ್ಳುವಂತಹ ಒಂದು ಘಟನೆ ಕೂಡ ನಡೆದಿದೆ. ಸೂಕ್ತ ತನಿಖೆಯನ್ನ ನಡೆಸಬೇಕು, ಈ ಬಗ್ಗೆ ತಪ್ಪಿತಸ್ಥರು ಯಾರಿದ್ದಾರೋ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ 5 ದಿನಗಳ ಗಡುವನ್ನ ಈಗ ಕೊಡಲಾಗಿದೆ. 5 ದಿನಗಳ ಒಳಗೆ ನೀವು ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಳದೆ ಇದ್ದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ನಮ್ಮ ಪಕ್ಷದ ವತಿಯಿಂದ ಮಾಡಲಾಗುತ್ತೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಡಲಾಗಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಪೂಜಾರಿ ಕರ್ಕಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದೆ. ಈ ಒಂದು ಗೋಲ್ಮಾಲ್ ಏನು ನಡೆದಿದೆ ಎನ್ನುವಂತಹ ಮಾತುಗಳು ಕೇಳಿ ಬಂದಿದೆ. ಅದರ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಎನ್ನುವಂತಹ ಆಗ್ರಹವನ್ನ ಇಲ್ಲಿ ವ್ಯಕ್ತಪಡಿಸಲಾಗಿದೆ. ಅದಾದ ನಂತರ ನೀವು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀರಿ, ಅದು ಯಾವ್ದೋ ಕಾಂಟ್ರಾಕ್ಟರ್ ಯಾವುದೇ ಆದ್ರೂ ಒಂದು ಪಂಚಾಯತ್ ಪ್ರೊಸೀಜರ್ ಅಲ್ಲಿ ಪಂಚಾಯತ್ ಮೆಂಬರ್ ಅದನ್ನ ಜನರ ಕೆಲಸ ಮಾಡ್ಬೇಕು, ಗೌರ್ಮೆಂಟ್ ಕೆಲಸ ಮಾಡೋದಲ್ಲ. ಈ ರೀತಿ ಯಾಕೆ ಸುಮ್ಮನೆ ಜನರನ್ನ ದಿಕ್ಕು ತಪ್ಪಿಸುವಂತ ಇದಕ್ಕೆ ಮಾಡಕ್ ಹೋಗ್ಬೇಡಿ. ಯಾವುದೇ ಒಂದು ರಿಪೋರ್ಟಿಂಗ್ ಆಗಿ ಮತ್ತೊಂದಾಗಿ ಯಾವ್ದ್ರಲ್ಲೂ ಆಟ ಕೊಡ್ಲಿಕ್ಕೆ ಹೋಗ್ಬೇಡಿ. ದೂರು ಅರ್ಜಿ ಈಗ ಬೇಕು ಇವರಿಗೆ. ಇಲ್ಲಿವರೆಗೆ ಇವರಿಗೆ ಬಾಯಲ್ಲಿ ಹೇಳಿದ್ರೆ ಮೌಖಿಕವಾಗಿ ನೀವು ಏನ್ ಹೇಳಿದ್ರಿ? 1ನೇ ತಾರೀಕಿಗೆ ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ, ಈಗ ಯಾವ್ದೋ ಲೈಸೆನ್ಸ್ ಅಂತ ಕಾಂಟ್ರಾಕ್ಟರ್ ನೀರು ಹೊಡ್ಕೊಂತಿದ್ರ ಅಂತ ನೀವೇ ತಾನೇ ಹೇಳದ್ದ. ನೀವೇ ಅಲ್ಲ ಹೇಳದ್, ನೀವೇ ಅಲ್ಲ. ನೀವು ಅದ್ರ ಬಗ್ಗೆ ತನಿಖೆ ಮಾಡಿರಿ. ಇವತ್ತಿಗೂ ಜಾಗ ಪರಿಶೀಲನೆ ಮಾಡಿರಿ. ನೀರು ಕೊಟ್ಟಿರುವಂತ ಸ್ಥಳ ಈಗ ನಿಮ್ಮ ಸಾಕ್ಷಿಯಲ್ಲಿ ನಿಮಗೆ ಹೇಳಿದ್ರೆ ಇದೆ ನೋಡಿ. ನೀವು ಯಾರಾದ್ರೂ ಸಮೇತ ನಾಯಿ ಬಿದ್ದಿದೆ, ಸತ್ತೋಗಿದೆ ನಾಯಿ ಇದೆ, ಅದನ್ನ ನೀರು ಕೊಡುದು ಬೇಡ ಅಂದ್ರೆ ಕುಡೋದು ನಾನಿದೆ, ನಾನು ಕುಡುದ ನೀನ್ ಕುಡುದ, ಕುಡುದು ಜನರಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಜನರು ಇದೆ ಜೀವ ಬೆದರಿಕೆ ಎಲ್ಲರೂ ನ್ಯೂಸ್ ಮಾಡ್ತಾರೆ. ಮನೆ ಫೋನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬತ್ತೆ, ಅಲ್ಲಿ ಬತ್ತೆ, ಇಲ್ಲಿ ಬತ್ತೆ ಅಂತ, ಇಲ್ಲಿ ನೀನ್ ನೋಡ್ಕೊಂತೇನೆ ಬೆತ್ತೇನೆ ಅಂತ ನಿನ್ನೆ ಸತ ಹೇಳ್ತಿದ್ದ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕುಂದಾಪುರದ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ. ಹಲೋ ಶ್ರೀಕಾಂತ್. ಎಸ್, ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀಕಾಂತ್?
ಗೌತಮ್ ಕೇಳಿಸ್ತಿದೆ. ಎಸ್, ಏನಿದು ಪ್ರಕರಣ? ಅಂದ್ರೆ ಶುದ್ಧೀಕರಿಸಿದ ನೀರನ್ನ ನೇರವಾಗಿ ಪೂರೈಕೆ ಮಾಡಲಾಗಿದೆ ಎನ್ನುವಂತ ಆರೋಪ. ಏನಿದು ಒಟ್ಟು ಪ್ರಕರಣ? ಅಂದ್ರೆ ಈ ಹಿಂದೆ ಹೇಗೆ ಪೂರೈಕೆ ಆಗ್ತಾ ಇತ್ತು, ಮತ್ತೆ ಈಗ ಈ ಒಂದು ಸಮಸ್ಯೆ ಉದ್ಭವ ಆಗಿರೋದಕ್ಕೆ ಏನು ಕಾರಣ ಅಂತ? ಹೌದು ಗೌತಮ್, ಏನೋ ಒಂದು ಸಿದ್ದಾಪುರ ಗ್ರಾಮ ಪಂಚಾಯತ್ ನಲ್ಲಿ ಅಂತ ಹೇಳಿದ್ರೆ ಕುಡಿಯುವ ನೀರಿನಲ್ಲಿ ಭಾರಿ ಗೋಲ್ಮಾಲ್ ಮಾಡಿರ್ತಕ್ಕಂಥ ಒಂದು ಸಾಕಷ್ಟು ಆತಂಕಕಾರಿ ಬೆಳವಣಿಗೆ ಕೂಡ ನಡೆದಿರ್ತಕ್ಕಂಥದ್ದು. ಇದು ತಡವಾಗಿ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮೇ 1ರಿಂದ ಜೂನ್ 3ರ ತನಕ ಏನೊಂದು ಕುಡಿಯುವ ನೀರು ಪೂರೈಸುವಲ್ಲಿ ಟೆಂಡರ್ ಅನ್ನ ಕರೆಯಲಾಗಿತ್ತು. ಈ ಟೆಂಡರ್ ಅನ್ನ ಸ್ಥಳೀಯ ಟೆಂಡರ್ದಾರರು ಒಬ್ಬರು ಕರೆದುಕೊಂಡಿದ್ರು. ಆದ್ರೆ ಅದು ಸಬ್ ಕಾಂಟ್ರಾಕ್ಟರ್ ಆಗಿ ಪಂಚಾಯತ್ ಸದಸ್ಯರು ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಏನು 1ನೇ ತಾರೀಕಿನಿಂದ ಏನೊಂದು ಜೂನ್ 3ರವರೆಗೆ ಏನೊಂದು ಕುಡಿಯುವ ನೀರನ್ನ ಪೂರೈಸಲಾಗಿದೆ. ಇವೆಲ್ಲವೂ ಕೂಡ ಕಲುಷಿತವಾಗಿರ್ತಕ್ಕಂಥ ನೀರು ಅಂತಕ್ಕಂಥದ್ದು ಇದೀಗ ಸ್ಥಳೀಯರ ಒಂದು ಆರೋಪವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ವಾರಾಹಿ ಚಾನೆಲ್ ನಿಂದ ನೇರವಾಗಿ ನೀರನ್ನ ಲಿಫ್ಟ್ ಮಾಡಿ ಅದನ್ನ ಜನತೆಗೆ ಕುಡಿಯಲು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಇದೀಗ ಸ್ಥಳೀಯರು ಆರೋಪವನ್ನು ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಸ್ಥಳೀಯ ಒಂದು ಸ್ಥಳೀಯ ಯೂತ್ ಕಾಂಗ್ರೆಸ್ನ ಒಂದು ಪದಾಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ಅಧಿಕಾರಿಗಳ ಗಮನ ಸೆಳೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಮತ್ತೆ ಮೇಲಧಿಕಾರಿ ಎಲ್ಲವನ್ನೂ ಕೂಡ ಈ ಬಗ್ಗೆ ಯೂತ್ ಕಾಂಗ್ರೆಸ್ ಅವರು ಗಮನ ಸೆಳೆದಿತ್ತು. ಆದ್ರೆ ಯಾರು ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಸಿದ್ದಾಪುರ ಗ್ರಾಮ ಪಂಚಾಯತ್ಗೆ ಒಣಸೆ ಬ್ಲಾಕ್ ಕಾಂಗ್ರೆಸ್ನ ನಿಯೋಗ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಪಂಚಾಯತ್ಗೆ ಮುತ್ತಿಗೆ ಆಗಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಪಂಚಾಯತ್ ಪಿಡಿಒವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂತಹ ಒಂದು ಪ್ರಸಂಗ ಕೂಡ ಒಂದು ನಡೆದಿರ್ತಕ್ಕಂಥದ್ದು ಗೌತಮ್. ಸಾಕಷ್ಟು ಅಂತ ಹೇಳಿದ್ರೆ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಶೇಖರ್ ಕುಲಾಲ್ ಅವರು ಇದೊಂದು ಸಬ್ ಕಾಂಟ್ರಾಕ್ಟರ್ ಆಗಿ ಮಾಡ್ಕೊಂಡಿದ್ರು. ಆದ್ರೆ ಅವರು ನೇರವಾಗಿ ವಾರಾಹಿ ಚಾನೆಲ್ ನಿಂದ ನೀರನ್ನ ಲಿಫ್ಟ್ ಮಾಡುವ ಮೂಲಕ ಜನತೆಗೆ ಕುಡಿಯಲು ಕಲುಷಿತ ನೀರನ್ನ ಕೊಡಲಾಗಿತ್ತು ಅಂತಕ್ಕಂಥ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬಂದಿತ್ತು. ಆದ್ರೆ ಕಳೆದ ಕೆಲ ದಿನಗಳಿಂದ ಈ ಒಂದು ಕಲುಷಿತ ನೀರು ಅಂತ ಹೇಳಿದ್ರೆ ವಾರಾಹಿ ಚಾನೆಲ್ ನಿಂದ ನೇರವಾಗಿ ಲಿಫ್ಟ್ ಆಗ್ತಕ್ಕಂತಹ ವಿಡಿಯೋ ದೃಶ್ಯಾವಳಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗಿತ್ತು. ಆದ್ರೆ ಸ್ಥಳೀಯ ಮುಖಂಡರಾಗಿರ್ಬೋದು ಯಾರು ಕೂಡ ಈ ಬಗ್ಗೆ ಗಮನ ಹರಿಸಲಿಲ್ಲ. ಆದ್ರೆ ಯೂತ್ ಕಾಂಗ್ರೆಸ್ ನೇರವಾಗಿ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದಿತ್ತು. ಆದ್ರೂ ಕೂಡ ಯಾರು ಕೂಡ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಯೂತ್ ಕಾಂಗ್ರೆಸ್ ಕೂಡ ಸಿದ್ದಾಪುರ ಪಂಚಾಯತ್ಗೆ ಭೇಟಿ ನೀಡಿ ಪಂಚಾಯತ್ ಪಿಡಿಒವನ್ನ ತರಾಟೆ ತೆಗೆದುಕೊಂಡಿರ್ತಕ್ಕಂಥ ದೃಶ್ಯ ಕೂಡ ಕಂಡು ಬಂದಿರ್ತಕ್ಕಂಥದ್ದು ಗೌತಮ್. ಎಸ್, ಅಂದ್ರೆ ಈಗ ಈ ರೀತಿಯ ಸಮಸ್ಯೆ ಇಲ್ಲ. ಅಂದ್ರೆ ಈ ಹಿಂದಿನ ಅವಧಿಯಲ್ಲಿ ಪೂರೈಕೆ ಆದಂತಹ ಸಂದರ್ಭದಲ್ಲಿ ಈ ರೀತಿ ಶುದ್ಧೀಕರಿಸದ ಪೂರೈಕೆ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು. ಎಸ್, ಈಗ ನೀರಿಗೆ ಏನು ವ್ಯವಸ್ಥೆಗಳಾಗಿದೆ ಅಂತ ಶ್ರೀಕಾಂತ್? ಖಂಡಿತವಾಗಿ ಅಂತ ಹೇಳಿದ್ರೆ ಈ ಒಂದು ಟೆಂಡರ್ ಕರೆದಿರ್ತಕ್ಕಂಥದ್ದು ಮೇ 1ರಿಂದ ಜೂನ್ 3ರ ತನಕ ಶುದ್ಧ ನೀರನ್ನ ಪೂರೈಸುವ ನಿಟ್ಟಿನಲ್ಲಿ ಟೆಂಡರ್ ಕರೆಯಲಾಗಿತ್ತು. ಆದ್ರೆ ಇದನ್ನ ಬೇರೆ ಒಬ್ಬರು ಟೆಂಡರ್ದಾರರು ಅದನ್ನ ಕರೆದ್ರು. ಆದ್ರೆ ಸಬ್ ಕಾಂಟ್ರಾಕ್ಟರ್ ಆಗಿ ನಾನಾಗ್ಲೇ ಹೇಳಿದಂತೆ ಪಂಚಾಯತ್ ಮೆಂಬರ್ ಆಗಿರ್ತಕ್ಕಂಥ ಶೇಖರ್ ಕುಲಾಲ್ ಅವರು ಅದನ್ನ ಸಬ್ ಕಾಂಟ್ರಾಕ್ಟ್ ಆಗಿ ತೆಗೆದುಕೊಂಡಿದ್ರು. ಆದ್ರೆ ಬಹಳ ಹಿಂದಿನಿಂದಲೂ ಕೂಡ ಸಾಕಷ್ಟು ಶುದ್ಧ ಕುಡಿಯುವ ನೀರನ್ನ ಪೂರೈಕೆಯನ್ನ ಮಾಡಲಾಗಿತ್ತು. ಆದ್ರೆ ಕಳೆದ 1 ತಿಂಗಳಿಂದ ಇದೇ ನೀರನ್ನ ಅಂತ ಹೇಳಿದ್ರೆ ವಾರಾಹಿ ನೀರನ್ನ ನೇರವಾಗಿ ಲಿಫ್ಟ್ ಮಾಡುವ ಮೂಲಕ ಅದನ್ನ ಜನರಿಗೆ ಕುಡಿಯುವ ನೀರಿನ ಪೂರೈಕೆಯನ್ನ ಮಾಡಲಾಗಿತ್ತು. ಆದ್ರೆ ಜನರಲ್ಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅಂತ ಹೇಳಿದ್ರೆ ಕಲುಷಿತ ನೀರನ್ನ ನಮ್ಗೆ ನೇರವಾಗಿ ಕುಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ಆರೋಪಗಳು ಜನರಲ್ಲೂ ಕೂಡ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ಅಂತ ಹೇಳಿದ್ರೆ ಬೇರೆ ಬಾವಿಯ ಶುದ್ಧ ನೀರನ್ನ ಕೂಡ ಕೊಡಲಾಗಿತ್ತು. ಆದ್ರೆ ಮತ್ತೆ ಕ್ರಮೇಣ ಅಂತ ಹೇಳಿದ್ರೆ ವಾರಾಹಿ ಚಾನೆಲ್ ನಿಂದ ನೀರನ್ನ ಮೇಲೆ ತರುವ ಮೂಲಕ ಮತ್ತೆ ಕೂಡ ಕಲುಷಿತ ನೀರನ್ನು ಕೂಡ ಕೊಡಲಾಗಿತ್ತು ಕೂಡ ಗೌತಮ್. ಎಸ್, ಅಂದ್ರೆ ಈ ಒಂದು ವಿಚಾರ ಪಂಚಾಯತ್ನ ಗಮನಕ್ಕೆ ಈ ಹಿಂದೆ ಬಂದಿರ್ಲಿಲ್ವಾ ಅಥವಾ ಬಂದಿದ್ದು ಸುಮ್ನೆ ಕಣ್ಮುಚ್ಚಿ ಕುಳಿತುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರ ಅನ್ನುವಂತ ಶ್ರೀಕಾಂತ್ ಇಲ್ಲಿ? ಗೌತಮ್, ಇಲ್ಲಿ ನಾವು ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಗತಿಯನ್ನ ಗಮನಿಸಬೇಕಾಗ್ತದೆ. ಅಂತ ಹೇಳಿದ್ರೆ ಆ ಒಂದು ಟ್ಯಾಂಕರ್ ನೀರನ್ನ ಪೂರೈಸತಕ್ಕಂತ ಚಾಲಕ ಕಳೆದ 1 ವಾರದಿಂದ ಈ ಎಲ್ಲ ಒಂದು ಅವ್ಯವಹಾರವನ್ನ ಬಯಲಿಗೆಳ್ತಿರ್ತಕ್ಕಂಥದ್ದು. ಅಂತ ಹೇಳಿದ್ರೆ ಸಾಕಷ್ಟು 1 ತಿಂಗಳುಗಳ ಕಾಲವೂ ಕೂಡ ಇವರು ಏನೊಂದು ಕಲುಷಿತ ನೀರನ್ನ ಕೊಟ್ಟಿದ್ರು. ಹೊರಯಿಂದ ನೇರವಾಗಿ ಲಿಫ್ಟ್ ಮಾಡುವ ಮೂಲಕ ನಾನೇ ಅದನ್ನ ತೆಗೆದುಕೊಂಡೋಗಿ ಜನರಿಗೆ ಕೊಟ್ಟಿದ್ದೇನೆ. ಮತ್ತೆ ಜನರಿಗೂ ಕೂಡ ನಾನು ಹೇಳಿದ್ದೇನೆ ಅಂತ ಹೇಳಿದ್ರೆ ದಯವಿಟ್ಟು ಈ ನೀರನ್ನ ನೀವೇನೊಂದು ಕುಡಿಯಲು ಬಳಸಬೇಡಿ. ಆದ್ರೆ
ಅದೇ ಏನೊಂದು ಬೇರೆ ಕಾರ್ಯಗಳಿಗೆ ನೀವು ಬಳಸಿ ಅಂತಕ್ಕಂಥದ್ದು ಕೂಡ ನಾನೇ ಹೇಳ್ತೇನೆ ಅಂತಕ್ಕಂಥದ್ದು ಇದೀಗ ಟ್ಯಾಂಕರ್ ಚಾಲಕ ಏನೊಂದು ಪುಂಡಲಿಕ್ ಅವರ ಮಾತಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಸಾಕಷ್ಟು ಅಂತ ಹೇಳಿದ್ರೆ ಪಿಡಿಒಗಳ ಗಮನಕ್ಕೂ ಕೂಡ ಸ್ಥಳೀಯರು ಕೂಡ ಏನೊಂದು ಪಿಡಿಒಗಳ ಗಮನಕ್ಕೂ ಕೂಡ ತಂದಿದ್ರು. ಅದೇನು ಪಿಡಿಒ ಸ್ಥಳವನ್ನ ಪರಿಶೀಲಿಸಿ ಬಂದ ಬಳಿಕ ನಾನು ಏನೊಂದು ಮೇಲಧಿಕಾರಿಗಳಿಗೆ ಏನೊಂದು ಪತ್ರದ ಮೂಲಕ ಬರುತ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಸಾಕಷ್ಟು ಒಂದು ವಾರಗಳಿಂದಲೂ ಕೂಡ ಏನೋ ಒಂದು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಕೂಡ ಏನೊಂದು ಕಾಂಗ್ರೆಸ್ ನಿಯೋಗ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಗೌತಮ್, ಎಸ್ ಸರ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೂರನೇ ತಾರೀಕಿಂದ ಹೋದ ತಿಂಗಳು 3ನೇ ತಾರೀಕಿಂದ ಈ ಮೊನ್ನೆ 3ನೇ ತಾರೀಕುವರೆಗೂ ಚಾನಲ್ ನೀರೇ ಕುಡಿಸೋದು. ಎಲ್ಲ ಮಧ್ಯೆ ಒಂದಿನ ಬೋರಲ್ಲಿ ನೀರು ಕುಡಿಸಿದ್ದು ಬಿಟ್ಟರೆ ಇದ್ದೀನಿ. ಮತ್ತು ಅದರಲ್ಲಿ ಚಾನೆಲ್ ಒಂದಿನ ಬೆಳಗ್ಗೆ ಮುಂಚೆ ಹೋಗ್ತೀನಿ, ನಾಯಿ ಬಳ್ಕೊಬತ್ತೀವಿ, ಅದನ್ನು ಕೋಲ ದುಡಿ ಅದೇ ನೀರನ್ನು ತುಂಬಿಸ್ಕೊಂಡ್ಬಂದಿವಿ. ಹೇಳಿದ್ರೆ ನೀವೇ ಅಂತ ಕುಡಿದಿಲ್ಲ, ಬೇರೆಯವ್ರು ಕುಡಿದಲ್ಲ, ಕುಡಿದ್ರೆ ಹೋಗಿಲ್ಲ, ಜನ ಕುಡಿದಲ್ಲ ಅಂತೇಳಿ ಅದಕ್ಕಿಂತ ಮಧ್ಯೆ ಅದೇ ಹೇಳೋದಕ್ಕೆ ಇಲ್ಲೊಂದು 2 ದಿನ ಇಲ್ಲೊಂದು ಕೊಳಕು ಬಾಂಬಿ ಇತ್ತು, ಆ ಬಾಂಬಿ ನೀರು ಸತ 2 ದಿನ ಲೋಡ್ ಮಾಡಿ ಕುಡಿಸಿದ್ದು. ಅದನ್ನೇ ಹೇಳೋದಕ್ಕೆ ಮೊನ್ನೆ ವೀಡಿಯೋ ಯಾರೋ ಮಾಡಿರೋ ಅಂತ ಹೇಳಿದ್ರೆ ನನಗೆ ನೀನು ನೋಡ್ಕೊತೇನೆ, ಬಿತ್ತೇನೆ, ನಿಂಗೆ ಇದು ಮಾಡ್ತೇನೆ, ಹೊಡಿತೇನೆ, ಜನ ಬಿಟ್ಟು ಓಡಿಸ್ತೇನೆ, ಹಾಗೆ ಈಗ ಅಂತೇಳಿ ಜೀವ ಬೆದರಿಕೆ ಆಗ್ತಿದೆ. ಯಾರು ಹಾಕೋದು? ಶೇಖರ್ ಗುಡಾಲ. ನಾನು ಏನೂ ಮಾಡಿಲ್ಲ, ನಾನು ಮಾಡಿದ್ರೆ ಯಾವತ್ತೂ ಮಾಡಿ ಕಂಪ್ಲೇಂಟ್ ಮಾಡ್ತಿದ್ದೆ. ಆದ್ರೆ ಅವನು ಈಗ ನನಗೆ ಫೋನ್ ಮಾಡ್ಕೊಂಡು ಜೀವ ಬೆದರಿಕೆ ಅಂದರೆ ನಂಗೆ ಹೊಡಿತೇನೆ, ಬೆತ್ತೇನೆ, ಜನ ಕಳಿಸ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತೇಳಿ ತುಂಬ ಇದು ಮಾಡ್ತಾ ಇದ್ದ, ಟಾರ್ಚರ್ ಕೊಡ್ತಿದ್ದ. ಸುಮಾರು ಸಾಧಾರಣ 26-27 ದಿನ ನೀರು ಕೊಟ್ಟಿದ್ದು. ಅದು ಅಲ್ಲದೆ ಮತ್ತು ಇವನು ಇದರಲ್ಲಿ ಲೀಸ್ಟಲ್ಲಿ ಹೆಸರಿಗಿಂತ ಮತ್ತು ಜಾಸ್ತಿ ಲೀಸ್ಟ್ ಹೆಸರು ಸೇರಿಸ್ಕೊಂಡು ಎಲ್ಲ ಇದು ಮಾಡಿ ಕೊಡ್ತಿದ್ದ. ಜನರು ನಿಮ್ಮ ನೀರಿನ ಕಂಪ್ಲೇಂಟ್ ಅಂತ ಹೇಳಿದ್ದೆ. ಆದ್ರೆ ಹೇಳಿದ್ರು ನಾವು ಕೆಲವರಿಗೆ ನಾವು ಹೇಳಿದ್ದು ನೀರು ಕುಡಿಯುವಂಥವ್ರ ಮನೆ ಕೆಲವರಿಗೆ ಹೇಳಿದ್ದು ಇದು ನೀರು ಕುಡಿಬೇಡಿ, ಇದನ್ನು ಬೇರೆದಕ್ಕೆ ಯೂಸ್ ಮಾಡಿಬಿಟ್ಟು ನೀವು ಕುಡಿಬೇಡಿ ಅಂತ ಹೇಳಿ. ಆದ್ರೆ ಇವನು ನಾವು ಅದು ಹೇಳಿದ್ರು, ಜನ ಹೇಳ್ತಿದ್ರು, ಇವನು ಕೇಳ್ತಾ ಇಲ್ಲ. ಇಲ್ಲಿ ಬಾವಿ ನೀರು ಕುಡಿದಾಗ ಮೈಯೆಲ್ಲ ತುರ್ಕಿ ಬಂದಿತ್ತು ಎಲ್ಲರಿಗೂ. ಅದು ನೀರಿನ ಪೂರೈಕೆ ಬಗ್ಗೆ ತಹಶೀಲ್ದಾರರು ಒಂದು ಇದು ಮಾಡಿದ್ದಾರೆ. ಅದು ಸಿದ್ದಾಪುರ ಗ್ರಾಮ ಪಂಚಾಯತಲ್ಲಿ ಕಲುಷಿತ ನೀರನ್ನು ಕೊಟ್ಟು ಜನರನ್ನು ಹಾಳು ಮಾಡ್ತಾ ಇದ್ದಾರೆ. ಅಂದರೆ ಜನರ ಆರೋಗ್ಯದ ಬಗ್ಗೆ ತುಂಬ ಹದಗೆಡ್ತಿದೆ. ಅದ್ರ ಬಗ್ಗೆ ಈಗ ನಾವು ಕೇಳಲಿಕ್ಕೆ ಬಂದಾಗ ಮೇ 1ನೇ ತಾರೀಕಿಂದ ಈ ತಿಂಗಳು 1ನೇ ತಾರೀಕರಿಗೆ ವಾರಾಯಿ ಚಾನಲಿನ ನೀರು ಕಲುಷಿತ ನೀರನ್ನು ಕೊಟ್ಟಿದ್ದರು. ಹಾಗಾಗಿ ಮತ್ತು ಕೆಲವೊಂದು ಕಡೆ ಹಾಳು ಬಿದ್ದ ಬಾವಿಯಿಂದ ನೀರೆಲ್ಲ ಕೊಟ್ಟು ತುಂಬ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಜನರು ಅದ್ರ ಬಗ್ಗೆ ಮೈ ತುರಿಕೆ ಬರ್ತಾಯಿದೆ. ಆ ಥರ ಎಲ್ಲ ಮಾತಾಡಿದಾಗ ಅವ್ರು ಹೇಳಿದರು ಅದ್ರ ಬಗ್ಗೆ ಯಾವುದೇ ಒಂದು PDO ಅಧಿಕಾರಿ ಆಗಲಿ, ಪಂಚಾಯತ್ ಅಧ್ಯಕ್ಷರಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದನ್ನು ನಾವು ಕೇಳಲಿಕ್ಕೆ ಬಂದಾಗ PDO ಹೇಳ್ತಾರೆ ಅದ್ರ ಬಗ್ಗೆ ನಮ್ಮ ಗಮನಕ್ಕೆ ಇಲ್ಲ ಅಂತ ಇದ್ದಾರೆ. ಇದು ಶೇಖರ್ ಕುಳ್ಳಾಳ್ ಅನ್ನೋನು ತ್ಯಾಗರಾಜ್ ಶೆಟ್ಟಿ ಅನ್ನೋರಿಗೆ ಟೆಂಡರ್ ಆಗಿರೋದು. ತ್ಯಾಗರಾಜ್ ಶೆಟ್ಟಿ ಅನ್ನೋ ಟೆಂಡರಿಂದ ಶೇಖರ್ ಕುಳ್ಳಾಳ್ ಅವರು ಸಬ್ ಕಾಂಟ್ರಾಕ್ಟ್ ತಗೊಂಡು ಒಂದು ಗ್ರಾಮ ಪಂಚಾಯತ್ ಮೆಂಬರು ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಅವ್ನು ಕೇಳಲಿಕ್ಕೆ ಹೋದಾಗ ಡ್ರೈವರ್ ಕೇಳಲಿಕ್ಕೆ ಹೋದಂತೆ ಡ್ರೈವರಿಗೆ ಇವರು ಜೋರಾಗಿ ಬೈದು ಅಲ್ಲಿ ದೇವಸ್ಥಾನಕ್ಕೆ ಬಾಂದಿನ ಹಾಗೆ ಅಂತ ಈಗ ಡ್ರೈವರ್ನ ಕರ್ಕೊಬಂದು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದು ನಾವು ಕೊಟ್ಟಿದ್ದಾರೆ. ಅದರ ಬಗ್ಗೆ ಸೂಕ್ತ ತನಿಖೆ ಮಾಡಲಿಕ್ಕೆ ತಾಲೂಕು ಪಂಚಾಯತ್ ಇಒ ಹತ್ರ ಮತ್ತು ಜಿಲ್ಲಾ ಪಂಚಾಯತ್ CS ಹತ್ರ ಅವರ ಗಮನಕ್ಕೆ ತಂದು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮಾತಾಡ್ತೇನೆ. ಅದರಲ್ಲಿ ಅದು ಯಾವುದೇ ಪಕ್ಷದವರಿಗೂ, ನಮ್ಮ ಪಕ್ಷದವರೇ ಇರಲಿ ಅಥವಾ ಯಾವ ಪಕ್ಷದವರು ಮಾಡಿದ್ದು ತಪ್ಪು. ಕಲುಷಿತ ನೀರು ಸಾರ್ವಜನಿಕರಿಗೆ ಅಥವಾ ಬಡವರ್ಗದವರಿಗೆ ಕೊಡೋದು 100ಕ್ಕೆ 100 ತಪ್ಪು. ಇಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬರ್ತದೆ ಅಂತ ಕೇಳಿದರೆ, ನೀರು ಕೊಟ್ಟ ಆ ಟ್ಯಾಂಕರ್ನ ಓನರು ಮತ್ತು ಅಲ್ಲಿನ ಆ ಟ್ಯಾಂಕರ್ನ ಡ್ರೈವರಿನ ಒಂದು ಮಧ್ಯದ ಕಮ್ಯುನಿಕೇಷನ್ ಗ್ಯಾಪ್, ಅವರೊಳಗೆ ಆಗಿರುವ ಗಲಾಟೆಯಿಂದ ಅದು ಅವನೇ ಆ ಡ್ರೈವರೇ ಮಾಡಿದಂಥ ವಿಡಿಯೋ, ಅದನ್ನೇ ಅವನೇ ನೀರು ತಗೊಂಡೋಗಿ ಯಾರಿಗೆ ಕೊಟ್ಟಿದ್ನೋ ಗೊತ್ತಿಲ್ಲ. ಗ್ರಾಮ ಪಂಚಾಯತ್ನ PDO ಮತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಹೇಳುವ ಲೆಕ್ಕದಲ್ಲಿ ಗ್ರಾಮ ಪಂಚಾಯತ್ ಮೋಟ್ರಿನಿಂದೇ ಸಾರ್ವಜನಿಕರಿಗೆ ನೀರನ್ನು ಕೊಟ್ಟಿದ್ದಾರೆ. ನಾನು ನೋಡಿದ ಹಾಗೆ ಇಲ್ಲಿವರೆಗೆ ಸಾರ್ವಜನಿಕವಾಗಿ ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ. ಆ ಡ್ರೈವರೇ ಇಲ್ಲಿನ ಚಾನಲಿನ ನೀರನ್ನು ತುಂಬಿಕೊಂಡು
ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಕುಂಜಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಕೊರೋನಾ ಲಾಕ್ಡೌನ್ ವೇಳೆ ಏಕಾಏಕಿಯಾಗಿ ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡಿದ್ರು. ಅಂದ್ರೆ ಯಾವುದೇ ರೀತಿಯಲ್ಲಿ ಒಂದು ಸೂಕ್ತವಾದ ವ್ಯವಸ್ಥೆಯನ್ನ ಕಲ್ಪಿಸದೆ ಈ ರೀತಿ ಸ್ಥಳಾಂತರ ಮಾಡಿದ್ದು ಸರಿಯಲ್ಲ. ಸ್ಥಳೀಯ ಶಾಸಕರ ಕುಮ್ಮಕ್ಕಿನಿಂದ ಈ ಒಂದು ಕೆಲಸವನ್ನ ಜಿಲ್ಲಾಡಳಿತ ಮಾಡಿತ್ತು, ಸ್ಥಳಾಂತರಕ್ಕೆ ಆದೇಶವನ್ನ ಕೊಟ್ಟಿತ್ತು. ಇದು ಸರಿಯಲ್ಲ ಅನ್ನುವಂತಹ ಒಂದು ತಡೆಯಾಜ್ಞೆಯನ್ನ ಈಗ ಉಚ್ಚ ನ್ಯಾಯಾಲಯದಿಂದ ವ್ಯಾಪಾರಿಗಳು ತಂದಿದ್ದಾರೆ. ಹೀಗಾಗಿ ಕೇಂದ್ರ ಮಾರುಕಟ್ಟೆಯಲ್ಲಿ ನಾಳೆಯಿಂದಲೇ ಮತ್ತೆ ವ್ಯಾಪಾರವನ್ನ ಶುರು ಮಾಡೋದಿಕ್ಕೆ ವ್ಯಾಪಾರಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಇವರಿಗೆ ಜಿಲ್ಲಾಡಳಿತ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಡಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಅವರನ್ನು ಎಬ್ಬಿಸಲಿಕ್ಕಾಗುವುದಿಲ್ಲ. ಕೊರೋನಾ ಬಂದ ಸಂದರ್ಭದಲ್ಲಿ ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಶಿಫ್ಟ್ ಮಾಡಲಿಕ್ಕೆ ಹೊರಟರು. ಆಗಲಿ, ಅವರಿಗೆ ಶಿಫ್ಟ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಇವತ್ತೆಲ್ಲ ನಾಳೆ ಬೇಕಾದರೆ ಶಿಫ್ಟ್ ಆಗಲಿಕ್ಕೆ ರೆಡಿ ಇದ್ದಾರೆ ಅವರು. ಆದರೆ ಅವರಿಗೆ ಪರ್ಯಾಯ ಅವರ ತಂದೆಯ ಕಾಲದಿಂದ ಅವರು ವ್ಯಾಪಾರ ಮಾಡ್ತಿದ್ರು ಅಲ್ಲಿ. ಇವತ್ತು ನಿನ್ನೆ ವ್ಯಾಪಾರ ಮಾಡೋದಲ್ಲ, ಪರ್ಯಾಯ ವ್ಯವಸ್ಥೆಯನ್ನು ನೀವೊಂದು 6 ತಿಂಗಳಿರಿ, ಮತ್ತೆ ನಿಮಗೆ ಬೇರೆ ವ್ಯವಸ್ಥೆ ಮಾಡ್ತೇವೆ, ಇಲ್ಲದ್ರೆ ನಿಮಗೆ ಬೇರೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ಹೊಸ ಬಿಲ್ಡಿಂಗ್ ಆದಾಗ ನಿಮಗೆ ಕನ್ಸೆಷನಲ್ಲಿ ಕೊಡ್ತೇವೆ, ಯಾವುದೂ ಒಂದು ಹೇಳದೆ ಒಂದು ಎಮರ್ಜೆನ್ಸಿ ಅಲ್ಲಿಂದ ಸ್ಥಳೀಯ ಶಾಸಕರು ಕುಮ್ಮಕ್ಕಿನ ಪ್ರಕಾರ ಜಿಲ್ಲಾಡಳಿತ ಅವರನ್ನೆಲ್ಲಿ ಎಬ್ಬಿಸಿತ್ತು. ಕೆಲವರೆಲ್ಲ APMCಗೆ ಹೋದರು, ಕೆಲವರು ಬಂದು ಮನೆಯಲ್ಲೇ ಕೂತ್ಕೊಂಡ್ರು. ಅದರಲ್ಲಿ ಎಲ್ಲ ಜಾತಿ ಮತದವರಿದ್ದಾರೆ, ಒಂದೇ ಜಾತಿಗೆ ಸೀಮಿತಪಟ್ಟದ್ದಲ್ಲ, ಎಲ್ಲ ಜಾತಿ ಮತದವರು ಇದ್ದಾರೆ. ಆದರೆ ಕೊನೆಗಳಿಗೆಯಲ್ಲಿ ಅವರು ಅನಿವಾರ್ಯವಾಗಿ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋದರು. ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಇಲ್ಲಿ ಅದರ ಬಗ್ಗೆ ಕೆಲಸ ಮಾಡಿರತಕ್ಕಂಥ ಹೋರಾಟ ಮಾಡಿದಂಥ ನಮ್ಮ ಪಕ್ಷದವರಾದಂಥ ಹನೀಫ್ರವರಿದ್ದಾರೆ. ಅದರ ಬಗ್ಗೆ ಅವರು ಹೋಗಿ ಉಚ್ಚ ನ್ಯಾಯಾಲಯದಿಂದ ಸ್ಟೇನ್ ತಂದರು. ಸರಿಯಲ್ಲ, ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕಾಗಿದೆ. ಕೂಡ ಮಾತನಾಡಿದ್ರು. ಜಿಲ್ಲೆಯ ಗ್ರಾಹಕರಿಗೆ ನಿಗದಿಗಿಂತ ಹೆಚ್ಚು ಬಿಲ್ ಬಂದಿದೆ. ಈ ಬಗ್ಗೆ ಮೆಸ್ಕಾಂ ಇಲಾಖೆಯನ್ನ ಯಾರು ಕೂಡ ಕೇಳುವವರೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಆದರೂ ಸಚಿವರು ಈವರೆಗೆ ಪರಿಹಾರವನ್ನ ಕೊಟ್ಟಿಲ್ಲ ಎನ್ನುವಂತಹ ಒಂದು ಬೇಸರವನ್ನ ಕೂಡ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಹೇಳಿಕೊಂಡ್ರು. ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸಿತು. ಆದರೆ ಇವತ್ತು ಮೆಸ್ಕಾಮಿನ ಗತಿ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಯಾರು ಕೇಳುವವರಿಲ್ಲ. ಅದಕ್ಕೆ ಯಾರು ಕೇಳುವರಿಲ್ಲದ ಪರಿಸ್ಥಿತಿ ಆಗಿದೆ ಮೆಸ್ಕಾಮಿಯಲ್ಲಿ. ನೀವು ನೋಡಿರ್ಬೋದು, ಸಾಧಾರಣ 600-800 ರೂಪಾಯಿ ಬಿಲ್ ಬರ್ತಿತ್ತು ತಿಂಗಳಲ್ಲಿ. ಈಗ ಒಬ್ಬ ಬೆಂಗಾರೆಯವನು 14,000 ರೂಪಾಯಿ ಬಂದಿದೆ ಅವನಿಗೆ 2 ತಿಂಗಳಲ್ಲಿ. ಅದೇ ರೀತಿ ಎಲ್ರಿಗೂ 600, 1,200 ಬಂದವನಿಗೆ 3,000, 6,000, 12,000, 14,000, 9,000 ಬಂದಂತೆ ಎಷ್ಟೋ ನಮ್ಮ ಜಿಲ್ಲೆಯ ಗ್ರಾಹಕರು ಎಲ್ರಿಗೂ ಬಂದಿದೆ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಈ ಬಿಲ್ಲನ್ನು ಹಿಡ್ಕೊಂಡು ಸರ್ಕಾರ ಅವರನ್ನು KEB ಮೆಸ್ಕಾಂ ಅಧಿಕಾರಿಗಳ ಹತ್ರ ಹೋಗಿ ನಿಲ್ಲುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದದು ಇದು ಅವ್ಯವಸ್ಥೆ ಸರ್ಕಾರ. ಇದು ಸರ್ಕಾರ ಹೇಳಿದರೆ, ಯಡಿಯೂರಪ್ಪನವರ ಸರ್ಕಾರ ಹೇಳಿದರೆ ಮೆಸ್ಕಾಂನವ್ರು ಕೇಳುವುದಿಲ್ಲ. ಅವರ ಅಧೀನದಲ್ಲಿ ಇದ್ದರೂ ಅದನ್ನು ಅವರು ಕ್ಯಾರೆ ಮಾಡೋದಿಲ್ಲ ಮೆಸ್ಕಾಂನವರು. 2, ಕೆಲವು ಬ್ಯಾಂಕಿನಲ್ಲಿ ಹೇಳ್ತಾರೆ. ಈಗ ನಮಗೆ ಸಿಟಿ ಲೆವೆಲಲ್ಲಿ ಗೊತ್ತಿಲ್ಲ, ಹಳ್ಳಿ ಲೆವೆಲಲ್ಲಿ ನಮ್ಮಂಥ ಗ್ರಾಮೀಣ ಬೆಳ್ತಂಗಡಿಯಲ್ಲಿ ನನಗೆ ನಿನ್ನೊಬ್ಬರು ಫೋನ್ ಮಾಡಿದರು, ಮನೆ ಲೋನ್ ತೆಗೆದಿದ್ದಾರೆ ಬರೋಡಾ ಬ್ಯಾಂಕಿಂದ, ನೀವು ಕಟ್ಟದಿದ್ರೆ ಅಂತ ಹೇಳಿ ನಿನ್ನೆ ಸಂಡೇ ಫೋನ್ ಮಾಡಿ ನೀವು ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು, 22,000 ರೂಪಾಯಿ ನಿಮ್ಮದು ಬಾಕಿ ಆಗಿದೆ 3 ತಿಂಗಳಲ್ಲಿ, ಈಗಲೇ ಕಟ್ಟಬೇಕು ಅಂತ ಬಲವಂತ ಒಂದು ಪ್ರಯೋಗ ನಡೀತಾ ಇದೆ. ಇದು ಬೆಳ್ತಂಗಡಿಯಲ್ಲಿ ಮಾತ್ರ ಅಲ್ಲ, ಸುಳ್ಯದಲ್ಲಿ, ಜಾಲ್ಸೂರಿನಲ್ಲಿ, ಪುತ್ತೂರಿನಲ್ಲಿ, ವಿಟ್ಲದಲ್ಲಿ, ಕೆಲವು ದಿಕ್ಕಿನಲ್ಲಿ ಈ ರೀತಿಯ ಒಂದು ಇದು ನಡೀತಾ ಇದೆ. ಇದು ಸರ್ಕಾರದ ಒಂದು ಅವ್ಯವಸ್ಥೆ. ಹೇಳೋದು ಮಾತ್ರ ಏನು ಅಂತ ಹೇಳಿದ್ರೆ, ನಿಮಗೆ 3 ತಿಂಗಳು ಕೊಡ್ತೇವೆ, ವಾಪಸ್ 6 ತಿಂಗಳು ಕೊಡ್ತೇವೆ. ಇದಿಷ್ಟು ಮಧ್ಯಾಹ್ನದ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.